ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇದು ದೂರ ಟ್ರಾವೆಲಿಂಗ್ ಮಾಡೋದು, ತೀರ್ಥ ಅಲ್ಲಿಗೆ ಟ್ರಾವೆಲಿಂಗ್ ಮಾಡೋದು. ಅಲ್ಲೇ ಕೆಲವು ಟೂರಿಸಂ ಪ್ಲೇಸ್ ಉಂಟು, ಅದರ ಬಗ್ಗೆ ಇವತ್ತು ಮಾತಾಡೋದು. ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ನಮಗೆ ತಿಳಿಸಿಕೊಡ್ತೇನೆ ಯಾವುದು ಬೆಸ್ಟ್ ತೀರ್ಥ ಅಲ್ಲಿಯ ಟೂರಿಸಂ ಪ್ಲೇಸ್ ಅಂತ. ಬನ್ನಿ. ನನ್ನ ಲಿಸ್ಟಿನ ತೀರ್ಥಹಳ್ಳಿಯ ಫಸ್ಟ್ ಪ್ಲೇಸ್ ನಗರ ಫೋರ್ಟ್. ಇದೊಂದು ಕೋಟೆ, ಒಂದು ಹಿಸ್ಟೋರಿಕಲ್ ಪ್ಲೇಸ್. ಇದರ ಬಗ್ಗೆ ತುಂಬಾ ನನಗೆ ಗೊತ್ತಿಲ್ಲ, ನೀವು ಹೋದವರು ಇದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಎರಡನೇ ಪ್ಲೇಸ್ ಯಾವುದು? ತಾವರೆಕೊಪ್ಪ ಅಂತ, ಟೈಗರ್ ಅಂಡ್ ಲಯನ್ ಸಫಾರಿ ಅಂತ ಒಂದು ಪ್ಲೇಸ್, ಟೂರಿಸಂ ಪ್ಲೇಸ್. ಇದು 1988ರಲ್ಲಿ ಶುರುವಾದ ಒಂದು ಟೈಗರ್ ಸಫಾರಿ, ಲಯನ್ ಸಫಾರಿ ಅಂತ. ಇದು ತೀರ್ಥಹಳ್ಳಿ ಇರುವ ಎರಡನೇ ಪ್ಲೇಸ್ ನನ್ನ ಲೆಕ್ಕದಲ್ಲಿ. ಪ್ಲೇಸ್ ಯಾವುದು? ಚಿಬ್ಬಲಗುಡ್ಡೆ ಅಂತ ಪ್ಲೇಸ್. ಇಲ್ಲಿ ಒಂದು ಸಿದ್ಧಿವಿನಾಯಕ ಒಂದು ಟೆಂಪಲ್ ಉಂಟು, ಮತ್ತೆ ದೊಡ್ಡ ದೊಡ್ಡ ಮೀನು ಉಂಟಂತ ಈ ಏರಿಯಾದಲ್ಲಿ. ಮತ್ತೆ ಇಲ್ಲಿ ತೀರ್ಥಹಳ್ಳಿಯಿಂದ ಖಾಲಿ 10 ಕಿಲೋಮೀಟರ್ ಇರುವುದು ಈ ಚಿಬ್ಬಲಗುಡ್ಡೆಗೆ. ನಾಲ್ಕನೇ ಪ್ಲೇಸ್ ಯಾವುದು? ಮಂಡಗದ್ದೆ ಪಕ್ಷಿಧಾಮ. ಇಲ್ಲಿಗೆ ಯಾವ ಟೈಮಿಗೆ ಹೋದ್ರೆ ಒಳ್ಳೇದು? ಜುಲೈಯಿಂದ ಅಕ್ಟೋಬರ್ ಒಳಗೆ ಹೋದ್ರೆ ಒಳ್ಳೇದಂತೆ ಈ ಮಂಡಗದ್ದೆ ಪಕ್ಷಿಧಾಮಕ್ಕೆ. ಐದನೇ ಪ್ಲೇಸ್ ಯಾವುದು? ಗಾಜನೂರು ಡ್ಯಾಮು. ಇದು ಶಿವಮೊಗ್ಗದಿಂದ ಖಾಲಿ 12 ಕಿಲೋಮೀಟರ್ ಇರುದು. ಮತ್ತೆ ಇಲ್ಲಿ ಆನೆಯ ಶಿಬಿರ ಎಲ್ಲ ಉಂಟಂತ ಈ ಪ್ಲೇಸ್ ಅಲ್ಲಿ, ಗಾಜನೂರು ಡ್ಯಾಮ್ ಅಲ್ಲಿ. ಆರನೇ ಪ್ಲೇಸ್ ಯಾವುದು? ಕುಪ್ಪಳ್ಳಿ. ಕುಪ್ಪಳ್ಳಿ ಎಲ್ಲರಿಗೂ ಗೊತ್ತಿರ್ಬೋದು ಫೇಮಸ್ ಯಾವುದಂತ. ನಮ್ಮ ಕವಿ ಇದ್ದಾರಲ್ಲ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿಯಲ್ಲಿ. ಇದು ಅಲ್ಲಿಯ ಫೇಮಸ್ ಅಂತೆ. ನನ್ನ ಲಿಸ್ಟಿನ ತೀರ್ಥಹಳ್ಳಿಯ ಟೂರಿಸಂ ಪ್ಲೇಸ್ ಮುಗಿಯಿತು. ತುಂಬಾ ಪ್ಲೇಸ್ ಉಂಟು ಅಲ್ಲಿ, ನಾನು 6 ಪ್ಲೇಸ್ ಮಾತ್ರ ಸೆಲೆಕ್ಟ್ ಮಾಡಿ ಇಟ್ಟಿದ್ದು. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರ್ತದೆ. ನಿಮಗೆ ಯಾವ ರೀತಿ ವಿಡಿಯೋ ಬೇಕಂತ ಕಮೆಂಟ್ ರೀತಿಯಲ್ಲಿ ಹೇಳಿ, ನಾನು ಮಾಡ್ತೇನೆ. ಆಗ ಇವತ್ತು ಮಳೆ ಸ್ವಲ್ಪ ಕಡಿಮೆ, ಆಗ ಬಂತು ಬೆಳಿಗ್ಗೆ, ಈಗ ಸ್ವಲ್ಪ ಕಡಿಮೆ ಮಳೆ. ಒಳ್ಳೆ ಕ್ಲಿಯರ್ ಉಂಟು ಆಕಾಶ, ನೀವೇ ನೋಡಿ. ಬಾಯ್ ಬಾಯ್.